ಶ್ವೇತವರ್ಣದ ಸಮವಸ್ತ್ರ ಬಂಧುಗಳು ಮಹಿಳೆಯರು ಕೆಲಸವನ್ನು ಸಮಾಜ ಬಾಂಧವರಲ್ಲಿ ಹಾಗೆ ಸಾರ್ವಜನಿಕರಲ್ಲಿ ನಮನಗಳನ್ನು ಸಲ್ಲಿಸಿಕೊಂಡು ಇದೀಗ ನಮ್ಮ ಬಹುದಿನದ ಒಂದು ಕನಸು ನನಸಾಗುವಂಥ ಒಂದು ಸುಸಂದರ್ಭ ನಮಗೆ ಒದಗಿ ಬಂದಿದೆ. ಹಾಗೆ ಇವತ್ತಿನ ನಾರಾಯಣ ಗುರುಗಳ ಆ ಮೂರ್ತಿಯನ್ನು ಧ್ವಜದ ಮೂಲಕ ಹಾರಿಸುವುದರ ಬಾವುಟವನ್ನು ತೋರಿಸುವುದರ ಮೂಲಕ ನಮ್ಮ ಜನಪ್ರಿಯ ವಕೀಲರು ಆದಂಥ ಪ್ರವೀಣರಿಗೆ ಆಗಮಿಸಿದ್ದಾರೆ. ಹಾಗೆ ಅದರ ಮೊದಲು ನಮ್ಮ ಶ್ರೀನಿವಾಸ ಪೂಜಾರಿ ಇವತ್ತು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಅವರಿಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಲೇಬೇಕಾಗಿರುವುದರಿಂದ ನಾವು ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ಆ ಉದ್ಘಾಟನೆಯನ್ನು ಅಂತೂ ನಾವು ತಪ್ಪಿಸುವುದಿಲ್ಲ. ಅದಕ್ಕಾಗಿ ನಾವು ಒಂದು ದೀಪವನ್ನು ಜ್ಯೋತಿಯನ್ನು ಬೆಳಗಿಸಿ ಇದನ್ನು ನಾವು ಗುರುಮಂದಿರದವರೆಗೆ ಅವರ ಪರವಾಗಿ ತಗೊಂಡು ಹೋಗ್ತಾ ಇದ್ದೇವೆ. ಹಾಗೆ ಅವರು ಆ ಜ್ಯೋತಿಯನ್ನು ಇದೀಗ ಬೆಳಗಿಸಲಿಕ್ಕಿದ್ದಾರೆ ತಮ್ಮೆಲ್ಲರ ಸಮ್ಮುಖದಲ್ಲಿ. ಡ್ಯೂಟಿಗೆ ತಗೊಂಡು ಆರತಿಯಲ್ಲಿ ಸರ್ ಆರತಿ ಕೊಡ ಅಲ್ಲ ಆರತಿ ಅಲ್ಲ ಹಾಗೆ ಪರಮ ಪೂಜ್ಯ ನಮ್ಮ ಸ್ವಾಮೀಜಿಯವರು ಕೂಡ ವಿಖ್ಯಾತಾನಂದ ಸ್ವಾಮೀಜಿಯವರು ಕೂಡ ಅವರೊಂದಿಗೆ ಇದ್ದಾರೆ. ನಮ್ಮ ಸಂಘದ ಶಂಕರ ಪೂಜಾರಿ ಬನ್ನಿ ಎಲ್ಲಿದ್ರೆ ಶಂಕರ ಪೂಜಾರಿ ಅವರು ನಿರಂತರವಾಗಿ ನಮ್ಮ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಿದವರು ಈಗ ತಮ್ಮೆಲ್ಲರ ಸಮಾಜದಲ್ಲಿ ದೀಪ ಹಚ್ಚುವಂತ ಒಂದು ಜ್ಯೋತಿ ಹಚ್ಚುವಂತ ಒಂದು ಕಾರ್ಯಕ್ರಮವನ್ನು ಶ್ರೀನಿವಾಸ ಪೂಜಾರಿ ಅವರು ಮಾಡ್ತಾರೆ. ನಮಗೆಲ್ಲರಿಗೂ ಪೂಜ್ಯರಾದ ಪರಮ ಪೂಜ್ಯ ವಿಶ್ವವಿಖ್ಯಾತಾನಂದ ಸ್ವಾಮೀಜಿಯವರೇ, ಸಂಜಯ್ ಮಾಸ್ಟರ್, ಶಂಕರ ಪೂಜಾರ್ರೆ, ಪ್ರವೀಣ್ರೆ, ಪಂಚಾಯತ್ ಅಧ್ಯಕ್ಷರೇ, ಎಲ್ಲ ಪ್ರಮುಖರೇ, ಸ್ನೇಹಿತರೆ, ನಮ್ಮ ಸಮಾಜದ ಮತ್ತು ಸಮಸ್ತ ಬಂಧುಗಳೇ, ಕೊಕ್ಕರ್ಣೆ ಬಿಲ್ವ ಸಂಘಕ್ಕೆ ರಜತ ಮಹೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ನಾರಾಯಣ ಗುರುಗಳು ನಮಗೆ ಎಲ್ಲರನ್ನೂ ಸಮಾನತೆ ಕಾಣುತ್ತಾ ಸಮಾಜದಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೆ ಶಿಕ್ಷಣವನ್ನು, ಆರೋಗ್ಯವನ್ನು ಕೊಡಲಿಕ್ಕೆ ಬೇಕಾದಂಥ ಯೋಜನೆ ಮತ್ತು ಯೋಚನೆಯನ್ನು ರೂಪಿಸಿ ಅಂತ ಹೇಳ್ತಾ ಇದ್ವಿ. ಒಂದು ಕಾಲದಲ್ಲಿ ತುಂಬ ಸಂಘಟಮಯವಾದ ಬದುಕನ್ನು ಸಾಗಿಸ್ತಿರುವಂಥ ನಮ್ಮ ಸಮಾಜ ಇವತ್ತು ಸಂಘಟನೆ ಮೂಲಕ ಬಹುದೊಡ್ಡ ಶಕ್ತಿಯನ್ನು ಪಡೆದು ಸಮಪಾಲು ಸಮಪಾಲಿಗೆ ಪ್ರೇರಣೆ ಕೊಟ್ಟು ಒಂದು ಶಕ್ತಿಯುತವಾದಂಥ ಸಮಾಜವಾಗಿ ರೂಪುಗೊಂಡು ಎಲ್ಲರನ್ನು ಒಳಗೊಂಡಂಥ ಸಮಾಜ ಕಟ್ಟುವಂಥ ಶಕ್ತಿ ನಮ್ಮೆಲ್ಲರಲ್ಲೂ ಇವತ್ತು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ರಜತ ಮಹೋತ್ಸವವನ್ನು ಆಚರಣೆ ಮಾಡುವಂಥ ಕೊಕ್ಕರ್ಣೆ ಬಿಲ್ವ ಸೇವಾ ಸಂಘ 6 ನಿಮಿಷ ದುಡಿದದ್ದು ನಾವೆಲ್ಲ ಕಂಡಿದ್ದೇವೆ. ಹಲವು ಸಮಸ್ಯೆಗಳು ಬಂದಿದೆ, ಸವಾಲುಗಳು ಬಂದಿದೆ, ಆತಂಕ ಬಂದಿದೆ, ಆರ್ಥಿಕ ಸಮಸ್ಯೆಗಳು ಬಂದಿದೆ, ಸಂಘಟನಾತ್ಮಕವಾದ ವಿಚಾರಗಳಲ್ಲಿ ಚರ್ಚೆ ಬಂದಿದೆ. ಇವೆಲ್ಲದರ ಮಧ್ಯೆ ಶ್ರೀನಿವಾಸ ಅಂತ ಹಿರಿಯರು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಈ ಸಮಸ್ಯೆಯನ್ನು 25 ವರ್ಷಗಳ ಕಾಲ ಮುನ್ನಡೆಸುವಂಥ ಒಂದು ಗೌರವವಾದಂಥ ಒಂದು ಕೆಲಸ ಅಂತ ನನಗನ್ನಿಸಿದೆ. ನಮ್ಮ ಶಂಕರ ಪೂಜಾರು ಮತ್ತು ಇಡೀ ತಂಡ ಅವರಿಗೆ ಸಹಕಾರ ಮಾಡಿದ್ದು, ಎಲ್ಲ ಸಮಸ್ಯೆಗಳು ಬಂದಾಗ ಒಟ್ಟಾಗಿ ಕುಳಿತು ಚರ್ಚೆ ಮಾಡಿ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡಿದ್ದು, ಈ ಸಂಘಟನೆ ಮೂಲಕ ಕಟ್ಟಿರುವಂಥ ಈ ಸಮಾಜದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂಘ ಇದರ ಕಟ್ಟಡವನ್ನು ನಮ್ಮೆಲ್ಲರಿಗೂ ಸಮಾಜದ ಬಹುದೊಡ್ಡ ಹಿರಿಯರಾಗಿರುವಂಥ ಜನಾರ್ದನ್ ಪೂಜಾರಿಯವರು ಬಂದು ಉದ್ಘಾಟನೆ ಮಾಡಿದ್ದು, ಇದೆಲ್ಲವೂ ನಮಗೆ ಬೆಚ್ಚನೆಯ ನೆನಪುಗಳು. ಹೀಗೆ ಆಗ್ತಾ ಆಗ್ತಾ ಆಗ್ತಾ
ಎಲ್ಲರನ್ನು ಒಳಗೊಳಗೊಂಡಂಥ ಸಮಾಜ ಇವತ್ತು 25ನೇ ವರ್ಷಕ್ಕೆ ಕಾಲಿಟ್ಟು ತನ್ನ ರಜತ ಮಹೋತ್ಸವದ ಸಂಭ್ರಮ ದಿನಾಚರಣೆಯನ್ನು ಆಚರಿಸುವಾಗ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಯೋಜನೆ ಹೇಗಿರಬೇಕು, ಎಲ್ಲರೂ ಒಟ್ಟಾಗಿ ಮಕ್ಕಳು ಎಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡು ಸಮಾಜವನ್ನು ಮತ್ತು ಸಮಸ್ತ ಜೊತೆ ಕಟ್ತಾ ಈ ಸಂಘಟನೆ ಮುಂದೊಂದು ದಿವಸ ರಜತ ಮಹೋತ್ಸವವನ್ನು ಮಾಡಿದ್ದಲ್ಲದೆ ಸುವರ್ಣ ಮಹೋತ್ಸವ ನೋಡುವಂತಾಗಲಿ, ವಜ್ರ ಮಹೋತ್ಸವ ಬರಲಿ, ಶತಮಾನೋತ್ಸವಕ್ಕೆ ಸಾಕ್ಷಿಯಾಗಿ ಸಮಾಜ ಈ ಸಂಘಟನೆ ತನ್ನ ಹೆಜ್ಜೆಗಳನ್ನು ಅತ್ಯಂತ ದೃಢವಾಗಿಟ್ಟು ಮುಂದೆ ಸಾಗಲಿ. ನಾರಾಯಣಗುರುಗಳು ಮತ್ತು ಕೋಟಿ ಜನರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅನ್ನುವಂಥ ಹರಕೆಯೊಂದಿಗೆ ಪೂಜ್ಯ ಸ್ವಾಮೀಜಿಯವರು ಈ ನಮ್ಮ ಕಾರ್ಯಕ್ರಮವನ್ನು ಮುನ್ನಡೆಸಲಿಕ್ಕಿದ್ದಾರೆ. ಆರಂಭಿಸಿ ದುಡಿದು ನಿನ್ನೆ ಅವರ ಶಾಲೆಯಲ್ಲಿ ಕ್ರೀಡೋತ್ಸವ ಇರುವುದರಿಂದಾಗಿ ಇವತ್ತು ನಮ್ಮ ಜೊತೆ ಸೇರಿಕೊಂಡಂತೆ ಆಶ್ಚರ್ಯ ನಾನು ಬರ್ತಾರಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಸಮಾಜದ ಮುನ್ನಡೆ ಮತ್ತು ಪೂರ್ಣ ಪ್ರಮಾಣದ ಕಾರ್ಯಕ್ರಮ ನೆರವೇರಲಿ ಅಂತ ಹೇಳಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಹಾಗೆ ಇಂತಹ ಒಂದು ಕಾರ್ಯ ಅವರ ಒತ್ತಡದ ಮಧ್ಯೆಯೂ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ಬಂದಿದ್ದಾರೆ. ಅವರ ಮೇಲೆ ನಮಗೊಂದು ವಿಶೇಷ ಅಭಿಮಾನ. ನಮಗೆಲ್ಲ ನಮ್ಮ ಎಲ್ಲ ಜನರಿಗೂ ಶ್ರೀನಾಥ ಪೂಜಾರ ಹೆಸರು ಹೇಳಿದ್ರೆ ಒಂದು ರೀತಿಯ ಅಭಿಮಾನ, ಪ್ರೀತಿ. ಅದು ಯಾಕೆ ಅಂತ ಗೊತ್ತಿಲ್ಲ, ಅವರೇ ಕಲಿಸಿಕೊಂಡದ್ದು. ಹಾಗಾಗಿ ನಮಗೆ ಅತ್ಯಂತ ಸಂತೋಷವಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಬಂದು ಭಾಗವಹಿಸಿದ್ದು. ಅವರಿಗೆ ಕೃತಜ್ಞತೆಗಳನ್ನು ನೀಡ್ತಾ ಇದ್ದೇವೆ. ಮತ್ತೆ ನನಗೆ ನೆನಪಾಗ್ತದೆ 2012ರಲ್ಲಿ ನಾರಾಯಣಗುರು ಸಭಾಭವನವನ್ನು ಉದ್ಘಾಟಿಸುವ ಸಂದರ್ಭ ಇದೇ. ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಇನ್ನಷ್ಟು ಕಿರಿಯ ವಯಸ್ಸಿನವರಾಗಿದ್ದರು. ಆ ಬಿಸಿಲಿನಲ್ಲಿ ನನಗೆ ಇವತ್ತು ನೆನಪಿದೆ. ಆ ಡ್ಯಾಮ್ನಲ್ಲಿ ಕೂತ್ಕೊಂಡು ಅಲ್ಲಿವರೆಗೆ ಆ ಒಂದು ಸಮಾರಂಭದಲ್ಲಿ, ಆ ಪ್ರಯಾಣದಲ್ಲಿ, ಶೋಭಾಯಾತ್ರೆಯಲ್ಲಿ ಸ್ವಾಮೀಜಿಯವರು ಭಾಗವಹಿಸಿದ್ದು ನನಗೆ ಇಂದು ನೆನಪಾಗ್ತಾ ಇದೆ. ಹಾಗೆ ಇವತ್ತು ಕೂಡ ಸ್ವಾಮೀಜಿಯವರು ಬಂದಿದ್ದಾರೆ. ಅದೇ ರೀತಿ ಅವರು ನಮ್ಮ ಪುರವರಿಯಲ್ಲಿ ಭಾಗವಹಿಸಿದ್ದಾರೆ. ಇದೀಗ ನಾವು ಈಗಾಗಲೇ ಪೂರ್ವ ನಿರ್ಧಾರಿತ ಒಂದು ಕಾರ್ಯಕ್ರಮ ನಾರಾಯಣ ಗುರುಗಳ ಆ ಮೂರ್ತಿಯ ಟ್ಯಾಬ್ಲೋ ಅದನ್ನು ಉದ್ಘಾಟನೆ ಮಾಡೋದು. ಪ್ರವೀಣ್ ಪೂಜಾರಿ ಅವರು ನಮ್ಮ ಬಿಲ್ಲವ ಸಂಘಟನೆಯ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಅವರು ನಿರಂತರವಾಗಿ ಉಡುಪಿಯಲ್ಲಿ ಅದು ಬಹಳ ವೈಭವದ ಮೆರವಣಿಗೆ, ಅಂಥ ಮೆರವಣಿಗೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರು ಒಬ್ಬ ವಕೀಲ, ಜನರನ್ನೆಲ್ಲ ಆ ಪ್ರೀತಿಯನ್ನು ಪಡ್ಕೊಂಡು ನಮ್ಮ ಸಮಾಜದ ನಾಯಕ ಆಗಬೇಕು ಅಂತ ನಮ್ಮ ಆರೈಕೆ. ಅದೇ ರೀತಿ ಇವತ್ತು ನಮ್ಮ ಧ್ವಜವನ್ನು ತೋರಿಸುವುದರ ಮೂಲಕ ನಾರಾಯಣ ಗುರುಗಳ ಕಾಬಲಕ್ಕೆ ಚಾಲನೆ ನೀಡಬೇಕು ಅಂತ ಪ್ರವೀಣ್ ಪೂಜಾರಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಅವರು ಇಲ್ಲಿ ಮಾತಾಡೋದಿಲ್ಲ, ಸಭೆಗೆ ಬಂದು ಮಾತಾಡ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಇದೀಗ ನಾವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮದ ಅದ್ದೂರಿ ವೈಭವೋಪೇತ ಶೋಭಾಯಾತ್ರೆಯ ಪ್ರಾರಂಭ. ಈ ಒಂದು ಪ್ರಾರಂಭವನ್ನು ನೆರವೇರಿಸಿದ್ದಾರೆ ಶ್ರೀಯುತ ಪ್ರವೀಣ್ ಎಂ ಪೂಜಾರಿ, ಅಧ್ಯಕ್ಷರು ಜಿಲ್ಲಾ ಹೇಳೋದಕ್ಕೆ ಹೊರಟಿದ್ದೇನೆ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆ ಎಲ್ಲ ಸಮಾಜ ಬಾಂಧವರ
ಭಾಗಿಗಳಾಗ್ತಾ ಇದ್ದೇವೆ.